ನೋಡುವಾಗ ವ್ಯಥೆ, ಬೇಸರ ವಿಶೇಷವಾಗಿ ಕಾಣ್ತಾ ಇದೆ. ಅನಾವಶ್ಯಕವಾಗಿ ನಮ್ಮ ಕೆಲಸಗಳನ್ನು ಬದಿಗಿಟ್ಟು ಇಲ್ಲಿ ಮಾರ್ಗ ಮಧ್ಯೆ ನಿಂತುಕೊಂಡು ಈ ಸಮಯದಲ್ಲಿ ನಾವು ಕೂಗು ಹಾಕುವ ಒಂದು ಪರಿಸ್ಥಿತಿ, ಸನ್ನಿವೇಶ ಉದ್ಭವವಾಗಿದೆ. ಅನಾವಶ್ಯಕ ಅಂತ ಹೇಳಿದೆ, ಅಗತ್ಯ ಇಲ್ಲದೆ ಇದೊಂದು ಸೃಷ್ಟಿಸಿದ ಅನಾಹುತ ಆಗಿರುವಾಗ ಇಂತಹ ಪರಿಸ್ಥಿತಿಯಲ್ಲಿ ನಾವು ಸುಮ್ಮನಿರುವುದೇ ಎಂಬ ಮಾತು. ಕಾನೂನು ರೀತಿಯ ಸಮಾನ ಸ್ಥಾನಮಾನ, ಸಮಾನ ಗೌರವ, ನೆಮ್ಮದಿಯ ಜೀವನ ಎಲ್ಲರಿಗೂ ಬೇಕು. ಕಾನೂನು ರೀತಿಯಲ್ಲಿ ಇದಕ್ಕೆ ಅವಕಾಶ ಇದೆ. ಕಾನೂನು ರೀತಿಯಲ್ಲಿ ಅಬಲರ ರಕ್ಷಣೆಗಾಗಿ ಕಾನೂನುಗಳು ಇರುವುದು. ಕಾನೂನಿನ ಉದ್ದೇಶವೇ ಅಬಲರ ರಕ್ಷಣೆ. ಯಾರು ಸಬಲರಿದ್ದಾರೆ ಅವರು ಅವಕಾಶ ವಂಚಿತರನ್ನಾಗಿ ಮಾಡ್ತಾ ಇದ್ರೆ ಮಕ್ಕಳು, ವಿಕಲಚೇತನರು, ಸ್ತ್ರೀಯರು, ಮುದಿಪ್ರಾಯದವರು, ಬಡವರು, ಶೋಷಿತರು ಮತ್ತು ಅಲ್ಪಸಂಖ್ಯಾತರು, ಇನ್ನು ಹಲವಾರು ಗುಂಪುಗಳಿವೆ. ಈ ಅಬಲರು ತಮ್ಮನ್ನೇ ತಾವು ರಕ್ಷಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಅವರ ಶಕ್ತಿ ಉಳ್ಳವರ ಶಕ್ತಿಯ ಮುಂದೆ ಏನೂ ಕಾಣ್ತಾ ಇಲ್ಲ. ಹಾಗಿರುವಾಗ ಈ ಕಾನೂನುಗಳ ಮೂಲಕ ಹಕ್ಕುಗಳನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟು ಸರ್ಕಾರ ಇದನ್ನು ರಕ್ಷಿಸಿ ಕಾಪಾಡಬೇಕು. ಈಗಿರುವ ಪರಿಸ್ಥಿತಿ ಈ ಕಾನೂನು ರೀತಿಯ ರಕ್ಷಣೆ ಅಂತ ಏನಿದೆ, ನೆಮ್ಮದಿಯ ಜೀವನ ಏನಿದೆ ಅದನ್ನು ಸಿಗುವಂತೆ ಮಾಡುವುದು ಸರ್ಕಾರದ ಆದ್ಯ ಕರ್ತವ್ಯ ಅಂತ ಹೇಳಿದೆ. ಅದು ಡ್ಯೂಟಿ. ಅವರು ಮಾಡಬಹುದು ಬಿಡುವುದು ಅಂತ ಇಲ್ಲ. ಇಲ್ಲಿ ಅವರು ಮಾಡಲೇಬೇಕು. ನಾವು ಆರಿಸುವ ವ್ಯಕ್ತಿಗಳು ಅಲ್ಲಿ ಸರ್ಕಾರದಲ್ಲಿ ಇದ್ರೆ ಅವರು ನಾವು ಕಳುಹಿಸುವುದು ಅಬಲರ ರಕ್ಷಣೆಯನ್ನು ಮಾಡಲಿಕ್ಕೆ. ನಮ್ಮ ರಾಷ್ಟ್ರದ ಕಾನೂನುಗಳು ಏನಿವೆ ಆ ಕಾನೂನುಗಳನ್ನು ಯೋಗ್ಯ ರೀತಿಯಲ್ಲಿ ಎಲ್ಲ ಕಡೆ ನಡೆಸುವಂತೆ ಮಾಡಲು ಆ ವ್ಯಕ್ತಿಗಳನ್ನು ನಾವು ಕಳಿಸುವುದು. ಸರ್ಕಾರ ಪ್ರತಿ ವ್ಯಕ್ತಿಯ ಹಕ್ಕುಗಳನ್ನು ಒದಗಿಸುವ ಒಂದು ಸಾಧನ. ಹಕ್ಕು ವಂಚಿತರಿಗೆ ಅರ್ಹ ಹಕ್ಕುಗಳು ಲಭಿಸುವಂತೆ ಮಾಡಲು ಅವರಿಗೆ ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯಲ್ಲಿ ಸರ್ಕಾರ ಇತ್ತೀಚೆಗೆ ಎಡವುದೆಂದು ಭಾಸವಾಗ್ತಾ ಇದೆ. ಬೇಲಿಯೇ ಎದ್ದು ಹೊಲ ಮೇದಂತೆ ಕಾಣ್ತಾ ಇದೆ. ಬೇಲಿಯೇ ಎದ್ದು ಹೊಲ ಮೇಯ್ತಾ ಇದೆ. ಈ ಜವಾಬ್ದಾರಿಯಲ್ಲಿ ಸರ್ಕಾರ ತಪ್ಪಿದೆ. ದೀನ ದಲಿತರ ರಕ್ಷಣೆಯಲ್ಲಿ ಸರ್ಕಾರ ದಿವ್ಯ ಮೌನ ವಹಿಸಿದಂತೆ, ಅದು ಕೆಲವೊಮ್ಮೆ ಸರ್ಕಾರವೇ ಈ ಕಷ್ಟಗಳನ್ನು ಪ್ರೋತ್ಸಾಹಿಸಿದಂತೆ ಕಾಣ್ತಾ ಇದೆ. ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಅನ್ಯಾಯ, ಹಕ್ಕು ವಂಚನೆ ಆಗುತ್ತಿರುವಾಗ ಅಲ್ಲಿ ದೌಡಾಯಿಸಬೇಕಾಗಿರುವ ಸರ್ಕಾರ ತನ್ನ ಕುರ್ಚಿಯನ್ನು ಗಟ್ಟಿ ಮಾಡಲು ಏನೆಲ್ಲ ಮಾಡಬೇಕು ಅದರ ಬಗ್ಗೆ ಚಿಂತಿಸ್ತಾ ಇದೆ. ಕುರ್ಚಿ ಮಹತ್ವ ಇಷ್ಟಾಗಿದೆ, ಅಲ್ಲಿ ಕಷ್ಟಪಡುವ ಜನರ ಪರಿವೇ ಇಲ್ಲ. ಅಂತಹ ಪರಿಸ್ಥಿತಿ ಉದ್ಭವವಾಗಿದೆ. ಸಾಮಾಜಿಕ, ಆರ್ಥಿಕ, ತಾಂತ್ರಿಕ, ಆಡಳಿತಾತ್ಮಕ, ಪರಿಸರ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕಾದ ಸರ್ಕಾರ ಸಂಬಂಧವಿಲ್ಲದ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ತಾ ಇದೆ. ಅವರಿಗೆ ಸಂಬಂಧವೇ ಇಲ್ಲದ ವಿಚಾರಗಳು, ಧರ್ಮದ ಬಗ್ಗೆ, ಧರ್ಮವನ್ನು ಪೋಷಿಸುವುದು, ರಕ್ಷಿಸುವುದು, ಬೆಳೆಸುವುದು ಸರ್ಕಾರದ ಕೆಲಸ ಅಲ್ಲ.